ನಾಳೆ ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೂಡ ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ. ಮೀನು, ತರಕಾರಿ, ಮಾಂಸ ಮಾರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಆದರೆ ಮತ್ತೊಂದು ಕಡೆಯಿಂದ ಜನರಿಗೆ ರಸ್ತೆಗೆ ಇಳಿಯಬಾರದು ಎನ್ನುವಂತಹ ಒಂದು ಆದೇಶ ಏನಿದೆ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿದೆ ಎನ್ನುವಂತಹ ಅಭಿಪ್ರಾಯಗಳು ಈಗ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಖಾಸಗಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಹೇರಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶ ಏನಿದೆ ಇದು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಮೀನು, ಮಾಂಸ, ತರಕಾರಿ ಮಾರಾಟ ಮಳಿಗೆಗಳನ್ನ ಓಪನ್ ಇಡುವ ಹಾಗೆ ಅವಕಾಶಗಳಿದೆ. ಆದ್ರೆ ಅಲ್ಲಿಗೆ ಬರೋದು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು, ತಮ್ಮ ತಮ್ಮ ಸಮೀಪದ ಅಂಗಡಿ ಮಳಿಗೆಗಳಿಗೆ ಹೋಗಿ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡಿ ಕಾಲ್ನಡಿಗೆಯಲ್ಲಿ ಹೋಗಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಪಾಲನೆಯಾಗಿದೆ ಅನ್ನುವಂತ ವಿಚಾರಗಳನ್ನ ಕೂಡ ನಾವು ಗಮನಿಸಬಹುದು. ವಾಹನಗಳ ಸಂಚಾರಕ್ಕೆ ಕಡಿವಾಣ ಬಿದ್ದಿರಲಿಲ್ಲ. ಸೊ ಇದೀಗ ನಾಳೆಯ ಒಂದು ಆದೇಶ ಏನಿದೆ ಅದು ಕೂಡ ಅದೇ ರೀತಿಯ ಪರಿಣಾಮವನ್ನ ಉಂಟು ಮಾಡಬಹುದು ಎನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಇವತ್ತು ಸಂಜೆ 7 ಗಂಟೆಯಿಂದ ಸಂಪೂರ್ಣವಾಗಿ ಲಾಕ್ಡೌನ್ಗೆ ಆದೇಶಗಳನ್ನ ಹೊರಡಿಸಲಾಗಿದೆ. ಇನ್ನು ಮದುವೆ ಕಾರ್ಯಕ್ರಮಗಳು ಏನಾದರೂ ನಿಗದಿಯಾಗಿದ್ರೆ ಅಂತಹ ಸಂದರ್ಭದಲ್ಲಿ ಸಂಚಾರವನ್ನ ಮಾಡೋದಕ್ಕೆ ವಾಹನಗಳಿಗೆ ಪಾಸ್ ಕಡ್ಡಾಯ. ಜನರ ಅನಗತ್ಯ ಓಡಾಟವನ್ನ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಮೀನು, ಮಾಂಸ, ತರಕಾರಿ ಅಂಗಡಿಗಳನ್ನ ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲ ಅಂಗಡಿ ಮಳಿಗೆಗಳು ಕೂಡ ಓಪನ್ ಆಗೋ ಹಾಗಿಲ್ಲ. ಉಳಿದ ಎಲ್ಲ ಚಟುವಟಿಕೆಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿರುವಂತದ್ದು. ಸೊ ಅದನ್ನ ಪಾಲನೆ ಮಾಡುವ ಹಾಗೆ ಜಿಲ್ಲಾಧಿಕಾರಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಉಡುಪಿ ಜಿಲ್ಲೆಯ ವಿಚಾರವನ್ನ ನಾವು ಗಮನಿಸಿದ್ರೆ ಉಡುಪಿಯಲ್ಲಿ ಅವಶ್ಯಕ ವಸ್ತುಗಳು ಮಾತ್ರ ಸಿಗುವಂತದ್ದು. ಅಂದ್ರೆ ಹಾಲು, ಮೆಡಿಕಲ್ ಮತ್ತೆ ಪೇಪರ್ ಇತ್ಯಾದಿಗಳು ಮಾತ್ರ ಅವಕಾಶಗಳು. ಇನ್ನುಳಿದಂತೆ ತರಕಾರಿ ಮಾರಾಟ ಮಳಿಗೆಗಳಿಗೂ ಕೂಡ ಅವಕಾಶ ಇಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಕಾರಿ ಮತ್ತು ಮಾಂಸ ಮಾರಾಟ ಅಂಗಡಿಗಳನ್ನ ತೆರೆಯಬಹುದು ಎನ್ನುವಂತಹ ಅವಕಾಶಗಳನ್ನ ಇಲ್ಲಿ ಒದಗಿಸಲಾಗಿದೆ.